ಕಲಾವಿದರಿಲ್ಲ, ಸಿನಿಮಾ ಓಡ್ತಾ ಇಲ್ಲ, ಸಿನಿಮಾ ಮಾಡಕ್ ಬರಲ್ಲ ಅನ್ನೋರಿಗೆಲ್ಲರಿಗೂ ಒಂದು ಪಾಠ ಇದು. ಇಲ್ಲಿ ಚಿತ್ರರಂಗದಲ್ಲಿ ಕಲಾವಿದರಿಲ್ವಾ? ಎಷ್ಟು ಕಲಾವಿದರಿದ್ದಾರೆ, ಎಂತೆಂತ ಕಲಾವಿದರಿದ್ದಾರೆ ಹೇಳಿ. ನಾನು ಕೆಲವ್ರದ್ದು ಇಂಟರ್ವ್ಯೂ ನೋಡ್ತಾ ಇರ್ತೀನಿ, ಯಾರಿದಾರೀಗ ಏನ್ ಮಾತಾಡ್ತಾ ಇದ್ದೀರಾ ಅರ್ಥ ಆಗ್ತಾ ಇಲ್ಲ. ಯಾಕೆ ರಿಷಬ್ ಹೀರೋ ಅಲ್ವಾ, ಧ್ರುವ ಹೀರೋ ಅಲ್ವಾ, ಗಣೇಶ್ ಹೀರೋ ಅಲ್ವಾ, ಯಾರು ಹೀರೋಗಳಿಲ್ವಾ? ಹೊಸಬ್ರು ಬರ್ತಾಳ, ದುನಿಯಾ ವಿಜಯ್ ಹೀರೋ ಅಲ್ವಾ, ಶಿವಣ್ಣ, ಉಪೇಂದ್ರ ಅವರಾಗ್ಲಿ, ಇನ್ನೊಬ್ರು ಎಷ್ಟು ಜನ ಬೇಕು, ರಕ್ಷಿತ್, ಈಗ ಸೂ ಫ್ರಮ್ ಶೋ ಅಂತ ಹೇಳ್ತೀನಿ, ಯಾರು ಅಂತಾನೆ ಗೊತ್ತಿಲ್ಲ. ಇಷ್ಟು ಕಲಾವಿದರುಗಳಿರುವಂತ ಚಿತ್ರರಂಗ ನಮ್ದು. ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಿಚ್ಚ ಸುದೀಪ್ ಅವರನ್ನ ಇತ್ತೀಚೆಗೆ JP ತುಮಿನಾಡು ಅವರು ಭೇಟಿಯಾಗಿದ್ರು. JP ತುಮಿನಾಡು ನಿಮಗೆಲ್ಲ ಗೊತ್ತಿರುವಂತದ್ದೇ, ಸೂ ಫ್ರಮ್ ಶೋ ಸಿನಿಮಾದ ನಿರ್ದೇಶಕರು. ಈ ಭೇಟಿಯ ಬಗ್ಗೆ ಇದೀಗ ಕಿಚ್ಚ ಸುದೀಪ್ ಅವರು ಮಾತನಾಡಿದ್ದಾರೆ. ಇವರ ಮೊದಲ ಭೇಟಿ ಎಲ್ಲಾಗಿರೋದು, ಇದನ್ನ ಕಿಚ್ಚ ಸುದೀಪ್ ಅವರಿಗೆ ನಿರ್ದೇಶಕ JP ತುಮಿನಾಡು ಅವರು ಮೊನ್ನೆ ಭೇಟಿಯ ಸಂದರ್ಭದಲ್ಲಿ ಹಳೆಯ ಪುಟಗಳನ್ನ ತಿರುವು ಹಾಕಿದ್ರು. ಈ ಒಂದು ವಿಚಾರದ ಬಗ್ಗೆ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ. ಹಾಗಾದ್ರೆ ಕಿಚ್ಚ ಸುದೀಪ್ ಅವರು ಈ ವೇದಿಕೆಯಲ್ಲಿ ಹೇಳಿದ್ದೇನು ಒಮ್ಮೆ ಕೇಳ್ಕೊಂಡ್ ಬರೋಣ. ಇಟ್ಸ್ ಎ ಗ್ರೇಟ್ ಥಿಂಗ್, ಐ ರಿಯಲಿ ವಾಂಟೆಡ್ ಟು ಅಪ್ರಿಷಿಯೇಟ್ ಹಿಮ್. ಅವ್ರನ್ನ ಆಕ್ಚುಲಿ ನಾನು ಆ ಡೈರೆಕ್ಟರ್ ಬಂದಾಗ ಬಹಳ ಒಂದು ಒಳ್ಳೆ ಕಥೆ ಹೇಳಿದ್ರು ಅವರು. ಸರ್, ನಾನು ನಿಮ್ಮನ್ನ ಭೇಟಿ ಮಾಡಿದ್ದೀನಿ ಅಂದ್ರು. ಯಾವಾಗ? ಅವರು ಏನಾಗಿದೆ, ಒಂದು ತುಂಬಾ 2018 ಸಮಥಿಂಗ್ ಲೈಕ್ ದಟ್ ಆರ್ 19, ಐ ಆಮ್ ನಾಟ್ ಶ್ಯೂರ್, ಒಂದು ತುಳು ಫಿಲ್ಮ್ ಆಡಿಯೋ ಫಂಕ್ಷನ್ ಕರೆದ್ರು ನಂಗೆ. ಏನದ ಹೆಸರು? ಅಲ್ಲ ಅವ್ರು ಡೈರೆಕ್ಟರ್ದಲ್ಲ, ಅವ್ರಿಗೆ ಕೇಳಿ ಹೇಳ್ತಾರೆ. ಸೊ ಅವ್ರು ಹೇಳಿದ್ರು, ನನ್ನ ಸಿನಿಮಾ ಆಡಿಯೋ ಫಂಕ್ಷನ್ ಬಂದಿರಿ ಸರ್, ಅದನ್ನ ಹೇಗೆ ಬರೀಲಿ ನಾನು ಅಂತ. ಸೊ ಐ ಗೆಸ್ ವಾಟ್ ದ ಮಾರಲ್ ಆಫ್ ದಿ ಸ್ಟೋರಿ, ನೀವು ಯಾರು ಒಳ್ಳೆ ಜೆಸ್ಚರ್ ಯಾರಿಗಾರು ತೋರಿಸ್ತೀರಲ್ಲ, ಇಟ್ ಕಮ್ಸ್ ಬ್ಯಾಕ್ ಟು ಯು, ದಟ್ಸ್ ಆಲ್ ಇಟ್ ಇಸ್. ಎಸ್, ಕೇಳಿದ್ರಲ್ಲ, ಇದು ಕಿಚ್ಚ ಸುದೀಪ್ ಅವರು JP ತುಮಿನಾಡು ಹಾಗೆ ಇವರ ಮೊದಲ ಭೇಟಿಯ ಬಗ್ಗೆ ಹೇಳಿದಂತ ಮಾತು. ಹಾಗಾದ್ರೆ JP ತುಮಿನಾಡು ಅವರು ಆಕ್ಷನ್ ಕಟ್ ಹೇಳಿದ ಮೊದಲ ಸಿನಿಮಾ ಯಾವುದು? ಕಿಚ್ಚ ಸುದೀಪ್ ಅವರು ಆಡಿಯೋ ಲಾಂಚಿಗೆ ಹೋದಂತಹ ಸಿನಿಮಾ ಯಾವುದು ಅಂತ ಕೇಳಿದ್ರೆ ಕಟಪಾಡಿ ಕಟ್ಟಪ್ಪ. ಇದು 29 ಮಾರ್ಚ್ 2019ರಲ್ಲಿ ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆ ಕಂಡಿತ್ತು. ಮಂಗಳೂರಿನ ಜ್ಯೋತಿ ಮುಖ್ಯ ಚಿತ್ರಮಂದಿರ ಸೇರಿದಂತೆ ನಮ್ಮ ರಾಜಧಾನಿ ಬೆಂಗಳೂರಿನ ಹಲವು ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ಸೇರಿದಂತೆ ಮುಂಬೈ, ಕೋಲ್ಕತ್ತಾ, ಭೋಪಾಲ್, ಅಮೃತಸರ, ಸೂರತ್ ಹೀಗೆ ಪ್ರಪಂಚದ ಎಲ್ಲ ಕಡೆಗಳಲ್ಲೂ ಕೂಡ ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾ ತುಳು ಚಿತ್ರರಂಗದ ಸಕ್ಸಸ್ಫುಲ್ ಚಿತ್ರಗಳಲ್ಲೂ ಒಂದು. ಈ ಸಿನಿಮಾದ ಆಡಿಯೋ ಲಾಂಚಿಗೆ ಕಿಚ್ಚ ಸುದೀಪ್ ಅವರು ತಮ್ಮ ಸ್ವಂತ ಖರ್ಚಿನಿಂದ ಮಂಗಳೂರಿಗೆ ಹೋಗಿ ಅಲ್ಲಿ ಅವರೇ ರೂಮನ್ನ ಮಾಡಿ, ಅದಾದ ಬಳಿಕ ಧ್ವನಿ ಸುರುಳಿ ಬಿಡುಗಡೆಗೆ ಹೋಗಿ ಚಿತ್ರತಂಡಕ್ಕೆ ಶುಭವನ್ನ ಕೋರಿದ್ರು. ನಾನು ಅವಾಗ ಆಗುತ್ತೆ ಆಗಲ್ಲ ಹೇಳ್ಬೇಕಾದ್ರೆ ರಾಜೇಶ್ ಭಟ್ ಅಂತ ನನ್ನೊಬ್ರು ಸ್ನೇಹಿತರು ಫೋನ್ ಮಾಡ್ಬಿಟ್ಟು, ಬಹಳ ಒಳ್ಳೆ ಹುಡುಗರು ಬಂದ್ರೆ ಆಗುತ್ತೆ ಅಂದಾಗ ಅವ್ರು ಹೇಳಿದ್ರು ಅಂತ ನಾನೇ ಟಿಕೆಟ್ ಹಾಕೊಂಡೋಗಿ ನಾನೇ ರೂಮ್ ಹಾಕೊಂಡು ಒಂದು ಹೋಟ್ಲಲ್ಲಿ, ಅವ್ರು ಅಲ್ಲಿವರೆಗೂ ಪೋಸ್ಟ್ ಹಾಕಕ್ಕೆ ಹೆದರ್ತಾ ಇದ್ರು. ಬೇರೆಯವರೆಲ್ಲ ಹೇಳ್ತಾರೆ, ಎಲ್ಲಿ ಕೈ ಕೊಟ್ಬಿಟ್ಟಾರು, ಬರಲ್ಲ, ಯಾರು ಬರ್ತಾರೆ ಅಂತ. ಆ ಫಂಕ್ಷನ್ಗೆ ಹೋಗಿದ್ದೆ ನಾನು, ತುಂಬಾ ಜನ ಅವಾಗ. ಆ ಸಿನಿಮಾದ ನಿರ್ದೇಶಕರಂತವ್ರು. ಇನ್ನು ಕಿಚ್ಚ ಸುದೀಪ್ ಆಗಿ JP ತುಮಿನಾಡು ಅವರು ಸಿನಿಮಾವನ್ನ ಮಾಡ್ತಾರ ಅಂತ ಕೇಳಿದ್ರೆ ಇಲ್ಲ. ಮೊನ್ನೆ ಕಿಚ್ಚ ಸುದೀಪ್ ಅವರು ಭೇಟಿಯಾಗಿರೋದು ಸಿನಿಮಾ ನೀವು ತುಂಬಾನೇ ಚೆನ್ನಾಗಿ ಮಾಡಿದ್ದೀರಾ ಅಂತ ಬೆಂಬಲವನ್ನ ಸೂಚಿಸೋದಕ್ಕಾಗಿ, ಇದನ್ನ ಹೊರತು ಸಿನಿಮಾ ಮಾಡೋದಕ್ಕಾಗಿ ಅಲ್ಲ. ಆ ರೀತಿಯಾಗಿ ಕೇಳಿದ್ರೆ ತಪ್ಪಾಗುತ್ತೆ ಅಂತ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ. ಅದು ಸ್ವಾರ್ಥ ಆಗ್ಬಿಡುತ್ತಮ್ಮ. ಒಂದು ಪಿಕ್ಚರ್ ಹೋಗ್ತಿದ್ದಂಗೆ ಅವ್ರನ್ನ ಕರೆದೆ ನನಗೆ ಸಿನಿಮಾ ಮಾಡಿ, ನಾನು ಸಿನಿಮಾ ಮಾಡಕ್ ಖಂಡಿತ ಕರೆದಿಲ್ಲ ಅವ್ರನ್ನ. ಒಳ್ಳೇದಾಗ್ಲಿ ಅಷ್ಟೇ. ಐ ವಾಂಟೆಡ್ ಟು ಅಪ್ರಿಷಿಯೇಟ್ ಹಿಮ್ ದಟ್ ಹಿ ಹಸ್ ಡನ್ ವೆಲ್. ವಿ ಸ್ಪೆಂಡ್ ಸಮ್ ಟೈಮ್, ವಿ ಹ್ಯಾಡ್ ಅ ಕಪ್ ಆಫ್ ಕಾಫಿ, ಐ ಆಫರ್ಡ್ ದೆಮ್ ಸಮ್ ನೈಸ್ ಕೇಕ್ಸ್ ಅಂಡ್ ಎವ್ರಿಥಿಂಗ್. ವಿ ಸ್ಯಾಟ್ ಅಂಡ್ ಸ್ಪೋಕ್. ತುಂಬಾ ಹೊತ್ತು ಮಾತಾಡಿದ್ವಿ ಸಿನಿಮಾಗಳ ಬಗ್ಗೆ, ಕಳ್ಸ್ಕೊಟ್ಟೆ ಅಷ್ಟೇ. ಈ ಮೂಲಕ JP ತುಮಿನಾಡು ಹಾಗೆ ಕಿಚ್ಚ ಸುದೀಪ್ ಅವರ ಕಾಂಬಿನೇಷನ್ ನಲ್ಲಿ ಸಿನಿಮಾ ಬರೋದು ಕೇವಲ ವದಂತಿಯಷ್ಟೇ, ಇದೊಂದು ಸುಳ್ಳು ಸುದ್ದಿ ಅಂತ ಕಿಚ್ಚ ಸುದೀಪ್ ಅವರೇ ಅಂತೆ ಕಂತೆಗಳಿಗೆ ತೆರೆ ಎಳೆದಿದ್ದಾರೆ. ಹಾಗಂದ ಮಾತ್ರಕ್ಕೆ ಇವರು ಸಿನಿಮಾವನ್ನ ಮಾಡೋದೇ ಇಲ್ವಾ ಅಂತ ಕೇಳಿದ್ರೆ ಮಾಡಬಹುದು. ಮುಂದಿನ ದಿನಗಳಲ್ಲಿ ಒಂದೊಳ್ಳೆ ಕತೆ ಇದ್ದಾಗ ಖಂಡಿತವಾಗಿ ಈ ಎರಡು ಜೋಡಿ ಒಂದಾಗಬಹುದು. ಆದರೆ ಪ್ರಸ್ತುತ ಮೊನ್ನೆ ಇವರ ಭೇಟಿ ಏನಿದೆ, ಇದು ಕೇವಲ ಸಾಮಾನ್ಯ ಭೇಟಿ ಹೊರತಾಗಿ ಸಿನಿಮಾದ ಭೇಟಿ ಅಲ್ಲ. ಇವರಿಬ್ರು ಸದ್ಯಕ್ಕೆ ಸಿನಿಮಾವನ್ನ ಮಾಡೋದಿಲ್ಲ. ಅದೇನೇ ಇರಲಿ, ಕನ್ನಡ ಚಿತ್ರರಂಗದಲ್ಲಿ ಹೊಸ ಹೊಸ ಪ್ರಯತ್ನಗಳು ನಡೀತಾ ಇರಲಿ. ಒಂದರ ಹಿಂದೊಂದರಂತೆ ಅತ್ಯದ್ಭುತ ಸಿನಿಮಾಗಳು ಬಂದು ಕನ್ನಡ ಚಿತ್ರರಂಗಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನ ನೀಡಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಸೊ ದೇ ರಿಮೆಂಬರ್ ದಟ್. ಏನಂದ್ರೆ ನಾನು ಈ ಸಿನಿಮಾ ಸಕ್ಸಸ್ ಆದ ಅಂತ ನಾನು ಮೀಟ್ ಮಾಡಿದ್ದೆ, ಅವರಿಗೆ ಒಂದು ವಿಶಸ್ ಮಾಡಬೇಕಿತ್ತು. ಬಟ್ ದೇ ರಿಮೆಂಬರ್ ದಟ್ ಅಂಡ್ ದೇ ವರ್ ಸೋ ಹಂಬಲ್ಡ್.
ಐ ವಾಸ್ ಹ್ಯಾಪಿ ಟು ಸಿ ದಟ್. ಅವರು ಏನು ಆ ಥರ ಮಾತಾಡಲಿಲ್ಲ. ಸಿ ಆಸ್ ಅ ಡೈರೆಕ್ಟರ್, ಒಂದು ಸಕ್ಸಸ್ಫುಲ್ ಡೈರೆಕ್ಟರ್ ಬಂದ್ರೆ ಮಾತ್ರ ಕತೆ ಕೇಳ್ತೀನಿ ಅನ್ನೋದು ತಪ್ಪಾಗುತ್ತಲ್ಲ.